ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಅರಳುವ ಮಗು. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಭಾಗ್ಯಶ್ರೀ. ನಮ್ಮ ಕಾರ್ಯಕ್ರಮದ ವಿಶೇಷತೆ ಅಂತ ಹೇಳಿದರೆ ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ. ಇವತ್ತು ನನ್ನ ಜೊತೆ ಒಬ್ಳು ಪುಟ್ಟ ಹೀರೋಯಿನ್ ಬಂದು ಕೂತಿದ್ದಾಳೆ. ನಾನಂತೂ ಅವಳ ಜೊತೆ ಮಾತಾಡಲಿಕ್ಕೆ ಸಖತ್ ಕ್ಯೂರಿಯಸ್ ಆಗಿದ್ದೇನೆ. ಬನ್ನಿ ಅವಳ ಜೊತೆನೆ ಮಾತಾಡೋಣ. ಹಾಯ್ ಹೀರೋಯಿನ್. ಏನು ಹೀರೋಯಿನ್ ಹೆಸರು ಏನಿದು? ಆದ್ಯತಾ. ಎಲ್ಲಿಂದ ಬಂದಿ ಆದ್ಯತಾ? ಎಲ್ಲಿಂದ ಬಂದಿ? ಮನೆಯಿಂದ ಬಂದ್ಯಾ? ಎಲ್ಲಿ ಉಂಟು ನಿನ್ನ ಮನೆ? ಎಲ್ಲಿ ಹೋಗಿ? ಇಲ್ಲೇ ಉಂಟಾ? ಕಾಣ್ತಾನೆ ಇಲ್ಲ ಮನೆ ನಿಂದು. ಕುಂಬ್ಳಕಟ್ಟಾರ್ಲಿಯಾ? ಯಾರು ಕರ್ಕೊಂಡು ಬಂದ್ರು ನಿನ್ನ ಇಲ್ಲಿಗೆ? ಅಮ್ಮವಾ? ಏನು ಹೇಳಿ ಕರ್ಕೊಂಡು ಬಂದ್ರು ಅಮ್ಮ? ಅಲ್ವಾ, ನೀನು ಹೀರೋಯಿನ್ ಅಲ್ವಾ? ಹೀರೋಯಿನ್ಸ್ ಹಾಗೆ ಮಾಡ್ತಾರಾ? ಹೌದಾ? ಯಾವ ಹೀರೋಯಿನ್ ಹಾಗೆ ಮಾಡ್ತಾರೆ? ನೀನೆಯಾ? ಆದ್ಯತೆ ಹೀರೋಯಿನ್ ಹಾಗೆ ಮಾಡ್ತಾಳೆ ಅಲ್ವಾ? ಮೇಲೆ ನೋಡಬೇಕು, ನೀನು ಕೆಳಗೆ ನೋಡಿದ್ರೆ ನಿನ್ನ ಸ್ಕ್ರೀನಲ್ಲಿ ಮುಖ ಕಾಣೋದಿಲ್ಲ. ಮುಖ ಕಾಣಬೇಕಲ್ಲ ಹೀರೋಯಿನ್. ಅದು ಬೇಡವಾ? ನಾಳೆ ನಿನ್ನ ಫ್ರೆಂಡ್ಸ್ ಎಲ್ಲ ನೋಡಿ ಹೇಳೋದು ಬೇಡವಾ? ಹೌದಾ? ಮತ್ತು ಟಿ ವಿ ಚಾನಲ್ಗೆ ಬಂದಿದ್ದಾಳೆ ಆದ್ಯತೆ ಮೇಲೆ ನೋಡ್ತಾನೆ ಇರಲಿಲ್ಲ ಅಂತ ಹೇಳಿದರೆ ಬೇಜಾರಾಗೋದಿಲ್ಲ ನಿಮಗೆ? ಇಲ್ವಾ? ಖುಷಿ ಆಗ್ತದಾ? ಮತ್ತೆ ಇಷ್ಟು ಡ್ರೆಸ್ ಮಾಡ್ಕೊಂಡು ಬಂದದೆಲ್ಲ ವೇಸ್ಟ್ ಆಗೋದಿಲ್ವಾ? ಇಲ್ವಾ? ಮೇಕಪ್ ಮಾಡಿದ್ದಿ ನೋಡು, ಲಿಪ್ಸ್ಟಿಕ್ ಹಾಕಿದ್ದಿ, ಇಷ್ಟು ಚೆಂದ ಡ್ರೆಸ್ ಹಾಕಿ ಬಂದಿದ್ದಿ. ಕೆಳಗೆ ನೋಡ್ತಿದ್ರೆ ಟಿ ವಿಯಲ್ಲಿ ನೋಡೋದು ಬೇಡವಾ ಜನ ನಿನ್ನನ್ನು? ಬೇಡವಾ? ಯಾಕೆ ಬೇಡ? ನೀನು ನೋಡೋದಿಲ್ಲ ಟಿ ವಿ? ಮನೇಲಿ ಸಹ ನೋಡೋದಿಲ್ಲ? ಯಾಕೆ ಮನೇಲಿ ಟಿ ವಿ ಇಲ್ವಾ? ಯಾಕೆ? ಮತ್ತೇನು ನೋಡ್ತಿ ಮನೇಲಿ? ಮೊಬೈಲ? ಆಟ ಆಡ್ತಿ. ಏನು ಆಟ ಆಡ್ತೀಯಾ? ಆಟ ಸಾಮಾನು ಇದ್ರೆ ಆಟ ಆಡ್ತಿ. ಆಟ ಸಾಮಾನು ಇದ್ರೆ ಮಾತ್ರ ಆಟ ಆಡ್ತಿ? ಏನೆಲ್ಲ ಆಟ ಸಾಮಾನು ಉಂಟು ನಿನ್ನ ಹತ್ರ? ಗೋಪನ ಗೊಂಬೆ ಉಂಟು. ಎಷ್ಟುಂಟು ಗೊಂಬೆ? ಎರಡೇ? ಅಷ್ಟೇ? ಎರಡೇ ಗೊಂಬೆಯಲ್ಲಿ ಆಟ ಆಡುದಾ? ಲಿಫ್ಟ್ ಇಲ್ಲದ್ರಲ್ಲಿ ಇಷ್ಟಿತ್ತು. 3 ಇತ್ತು. ಅದು ಆಯ್ತಲ್ಲ, ಅದಕ್ಕೆ ಇಷ್ಟು ಉಂಟು. ನೀನೇ ಹಾಳು ಮಾಡಿದ್ಯಾ ಅಂತ ಅಲ್ವಾ? ಎಲ್ಲಿ ಹೋಯ್ತಾ ನಂಗೆ ಕಾಣಿಸ್ತಾ ಇಲ್ಲ. ಹೌದು, ನೀನು ಎಲ್ಲೆಲ್ಲಿ ತಗೊಂಡು ಹೋಗ್ತಿರ್ಬೇಕು, ಹಾಗೆ ಕಾಣಿಸ್ತಾ ಇಲ್ಲ. ಅಲ್ಲ, ಲಿಫ್ಟ್ ಇಲ್ಲ ಉಂಟಲ್ಲ. ಹೌದಾ? ಈಗ ನಿಂಗೆ ಇಷ್ಟು ಚಂದ ಮಾಡಿ ಡ್ರೆಸ್ ಮಾಡಿದ್ದು ಯಾರು? ಅಮ್ಮ. ಹೌದಾ? ಮನೇಲಿ ಎಷ್ಟು ಜನ ಇದ್ದಾರೆ? ಇಷ್ಟು ದೊಡ್ಡದು, ಇಷ್ಟು ಸಣ್ಣದ, ಇಷ್ಟು ದೊಡ್ಡದು. ಮನೆ ಇಷ್ಟು ದೊಡ್ಡದಾ? ಇಷ್ಟು ದೊಡ್ಡ ಮನೆಯಲ್ಲಿ ನೀನೀಗ ಇಷ್ಟು ದೊಡ್ಡ ಇದೆಯಲ್ಲ, ಹೇಗೆ ಹೋಗ್ತಿ ಇಷ್ಟು ಚಿಕ್ಕ ಮನೆಯಲ್ಲಿ? ಇಷ್ಟು ಚಿಕ್ಕದಲ್ಲಿ ದೂರ ಹೋಗಿ ಗೋಡು ಬರ್ತೇವೆ, ಹೋಗ್ತೇವೆ. ಹೌದಾ? ಅಮ್ಮ ಎಂತ ಮಾಡ್ತಾರೆ ಮನೆಯಲ್ಲಿ? ಅಮ್ಮ ಮನೆಯಲ್ಲಿ ಅಕ್ಕಿ ಮಾಡ್ತಾರೆ. ಅಮ್ಮ ಅಡುಗೆ ಮಾಡ್ತಾರೆ. ಮತ್ತೆ ಅಪ್ಪ? ಅಪ್ಪ ಕೆಲಸ ಮಾಡ್ತಾರೆ. ಮತ್ತೆ ನೀನೇನು ಮಾಡ್ತಿ ಮನೆಯಲ್ಲಿ? ಮನೆಯಲ್ಲಿ ದುಡ್ಡನ್ನು ಆಟ ಆಡ್ತೀನಿ. ದೊಡ್ಡ ಕೆಲಸ ಮಾಡ್ತಾ ನಾನು ಆಟ ಆಡ್ತೀನಿ. ದೊಡ್ಡನಿಗೆ ಹೆಲ್ಪ್ ಮಾಡ್ತೀಯಾ? ಏನೆಲ್ಲ ಹೆಲ್ಪ್ ಮಾಡ್ತಿ ದೊಡ್ಡನಿಗೆ? ಎಲ್ಲ ದುಡ್ಡು ಮಾಡಿದೆಲ್ಲ ಕೆಲಸ ನಾನು ಮಾಡ್ತೀನಿ. ಎಲ್ಲ ಮಾಡ್ತಿ? ಒಳ್ಳೆ ಹುಡುಗಿ ನೀನು. ಅಮ್ಮನಿಗೆ ಹೆಲ್ಪ್ ಮಾಡೋದಿಲ್ವಾ? ಅಮ್ಮನ ಕೂಡ ಹೆಲ್ಪ್ ಮಾಡ್ತೀನಿ. ಹೌದಾ? ಈಗ ನಿಂಗೆ ಅಮ್ಮ ಇಷ್ಟವಾ ದೊಡ್ಡ ಇಷ್ಟವಾ? ದೊಡ್ಡ ಅಮ್ಮ. ದೊಡ್ಡ ಅಮ್ಮವ? ಯಾಕೆ? ಇಬ್ಬರು ಇಷ್ಟ? ಮತ್ತೆ ಅಪ್ಪ ಇಷ್ಟ ಇಲ್ಲ? ಅಪ್ಪ ಎಲ್ಲರೂ ಇಷ್ಟ. ಎಲ್ಲರೂ ಇಷ್ಟ. ಮತ್ತೆ ಅಕ್ಕ ಇದ್ದಾಳಾ? ಅಕ್ಕ ಇಲ್ಲ. ತಂಗಿ ಇದ್ದಾಳಾ? ಯಾರು ಇಲ್ವಾ? ನೀನೊಬ್ಬಳೇ? ಮತ್ತೆ ಅವರೆಲ್ಲ ಇದ್ದಾರೆ. ಯಾರು ಅವರೆಲ್ಲ? ಅಣ್ಣ ಇದ್ದಾನಾ? ಅಣ್ಣನ ಜೊತೆ ಆಟ ಆಡ್ತೀಯಾ? ಎಂತೆಲ್ಲ ಆಟ ಆಡ್ತೀಯ ಅಣ್ಣನ ಜೊತೆ? ನನ್ನ ಹತ್ರ ಇದೆಲ್ಲ ಕೊಡ್ತೇನೆ ಅವನಿಗೆ. ಅವನಿಗೆ ಕೊಟ್ಟು ಬಿಡ್ತಿ? ಹೌದಾ? ಸ್ಕೂಲಿಗೆ ಹೋಗ್ತೀಯ ನೀನು? ಸ್ಕೂಲಿಗೆ ಹೋಗ್ತಾ ಇದ್ದೀನಿ. ದೊಡ್ಡ ಇಲ್ಲಾದ್ರೆ ಹೋಗೋದಿಲ್ಲ. ಏನು? ದೊಡ್ಡ ಇಲ್ಲಾದ್ರೆ ಹೋಗುದಿಲ್ಲ. ಅದ್ಯಾಕೆ ದೊಡ್ಡ ಇಲ್ಲ ಅಂದ್ರೆ ಹೋಗುದಿಲ್ಲ? ದೊಡ್ಡ ಬೇಜಾರಾಗ್ತದೆ. ದೊಡ್ಡನಿಗೆ ಬೇಜಾರಾಗ್ತದೆ ಅಂತ ನೀನು ಹೋಗುದಿಲ್ವಾ? ಹೌದಾ? ಅಮ್ಮ ಹಾಕಿದ್ದ? ಅಮ್ಮನೇ ಈಗ ಮೇಕಪ್ ಎಲ್ಲ ಮಾಡಿದ್ದು? ಹೌದಾ? ಎಂತ ತಿನ್ಕೊಂಡು ಬಂದು ಹೇಳು? ಏನಮ್ಮ? ಅಮ್ಮ ಏನು ತಿಂಡಿ ಮಾಡಿದ್ರೆ ಅಂತ ಗೊತ್ತಿಲ್ವಾ? ಇಲ್ವಾ? ಮತ್ತೆಂತ? ದೋಸೆ. ದೋಸೆಯಾ? ದೋಸೆ ಎಷ್ಟು ದೋಸೆ ತಿಂದಿ? 2 ತಿಂದ. ನೀನೇ ತಿಂದ್ಯಾ ಅಮ್ಮ ತಿನ್ನಿಸಿದ್ರ?
ದೊಡ್ಡದು ಇರ್ತದೆ. ಮತ್ತೆ ಅಮ್ಮ ನಿನ್ಗೆ ಹಾಗಿದ್ರೆ ಹೆಲ್ಪ್ ಮಾಡೋದಿಲ್ವಾ? ತಿನ್ನಿಸೋದು ಹೊರಡಿಸೋದು ಮಾತ್ರ ಅಮ್ಮವಾ? ನಾನು ದೊಡ್ಡವಳಾದ್ರೆ ನಾನೇ ತಿಂದ್ಕೊಳ್ತೀನಿ. ಹೌದು, ಈಗ ನೀನು ಸಣ್ಣವಳಲ್ಲ. ಹೌದು, ಮತ್ತೆ ಊಟ ಇದ್ರೆ ನಾನೇ ಊಟ ಮಾಡ್ತೀನಿ. ಊಟ ಎಲ್ಲ ನೀನೇ ಮಾಡ್ತಿ. ದೋಸೆ ಎಲ್ಲ ನಿಂಗೆ ತಿನ್ಲಿಕ್ಕೆ ಆಗೋದಿಲ್ವಾ? ಅವರೆಲ್ಲ ನನಗೆ ತಿನ್ಲಿಕ್ಕೆ ನನಗೆ ಕೊಡುದಿಲ್ಲ ಪೆಟ್. ಅದಕ್ಕೆ ನಾನು ದೊಡ್ಡನೇ ತಿನ್ಬೋದಂತ ಆಗ್ತಾ ಇತ್ತು. ಹೌದಾ? ಹಾಗಾದ್ರೆ ನೀನೀಗ ದೊಡ್ಡನ ಮಗಳಾ? ಹೌದಾ? ಇದೀಗ ಡ್ರೆಸ್ ಯಾರು ಕೊಡಿಸಿದ್ ನಿಂಗೆ? ಅಮ್ಮ. ಡ್ರೆಸ್ ಚಂದ ಉಂಟಲ್ಲ? ನಿಂಗೆ ಇಷ್ಟ ಆಯ್ತಾ? ಹೌದಾ? ಎಷ್ಟು ಇಷ್ಟ ಆಯ್ತು ಡ್ರೆಸ್ ಇದು? ತುಂಬವಾ? ಮತ್ತೆ ಮನೇಲಿ ಬೇರೆ ಏನೆಲ್ಲ ಕೆಲಸ ಮಾಡ್ತೀಯಾ? ಎಲ್ಲ ಕೆಲಸ ಮಾಡಿಸ್ತಿ, ಗುಡಿಸ್ತಿ, ಒರೆಸ್ತಿ ಎಲ್ಲ ಮಾಡ್ತಿ. ಓ, ಇಷ್ಟು ಚಿಕ್ಕವಳಾದ್ರೆ ಎಲ್ಲ ಕೆಲಸ ಮಾಡ್ತಿ, ಆಗ್ಬೋದು ಅಲ್ವಾ? ದೋಸೆ ಕೂಡ ಮಾಡ್ತಿ ಹಾಗಿದ್ರೆ? ಹೌದಾ? ತೂ ಅಂದ್ರೆ ಬೆಂಕಿ ಅಂದ್ರೆ ಹೆದರಿಕೆ ಅಷ್ಟು? ಹೌದಾ? ಮತ್ತೆ ನೀನು ತುಂಬಾ ಟೈಮ್ ಸ್ಪೆಂಡ್ ಮಾಡೋದು ಯಾರ ಜೊತೆ? ಅಮ್ಮನ ಜೊತೆಯಾ? ದೊಡ್ಡ ಜೊತೆ ಕೂಡ, ಅಮ್ಮನ ಜೊತೆ ಕೂಡ. ಅಪ್ಪನ ಜೊತೆ ಇಲ್ವಾ? ಅಪ್ಪನ ಜೊತೆ ಕೂಡ. ಮತ್ತೆ ಅಣ್ಣನ ಜೊತೆ ಕೂಡ. ಅಣ್ಣನ ಜೊತೆ ಕೂಡ. ನಿಂಗೀಗ ತುಂಬಾ ಇಷ್ಟವಾದ ಕಲರ್ ಯಾವುದು? ಬ್ಲೂ ಮತ್ತೆ ಪಿಂಕ್. ಅದಕ್ಕೆ ಇವತ್ತು ಬ್ಲೂ ಡ್ರೆಸ್ ಹಾಕಿ ಬಂದದಾ? ಹೌದಾ? ಆ ಸರ ಎಲ್ಲಿ ತಗೊಂಡು? ಸರ ಹಾಕಿದ್ಯಲ್ಲ, ಚಂದ ಉಂಟಲ್ಲ, ಅದನ್ನ ಎಲ್ಲಿ ತಗೊಂಡು? ಅಚ್ಚ ದೊಡ್ಡ ಕೊಟ್ಟವಾ? ಮತ್ತೆ ಕೈಗೆಲ್ಲ ಎಂತದ್ದು ಕೆಂಪು ಕೆಂಪಾಗಿದಲ್ಲ? ನೈಲ್ ಪಾಲಿಶ್. ಅದು ನೈಲ್ ಪಾಲಿಶ್ ಉಗುರಿಗೆ ಹಾಕುತ್ತಾನೆ, ನೀನಲ್ಲಿ ಮೇಲೆ ಹಾಕಿದ್ದಿ ಮೇಲೆ? ಹೌದು, ನೋಡಲ್ಲಿ ನೋಡು, ಇಲ್ಲಿ ಹಾಕ್ತಿದ್ಯಲ್ವಾ, ನೋಡು. ನೋಡು, ಅಲ್ಲಿಗೆಲ್ಲ ಹಾಕ್ತಾರ ನೈಲ್ ಪಾಲಿಶ್. ಎಲ್ಲೂ ಹೋಯ್ತು, ಎಲ್ಲೂ ಉಂಟು, ಸ್ವಲ್ಪ ಉಂಟು. ನೈಲ್ ಪಾಲಿಶ್ ಯಾರು, ನೀನು ಹಾಕಿದ? ಅಮ್ಮ ಹಾಕಿದ? ಹೌದಾ? ಸ್ಕೂಲಿಗೆ ಹೋಗ್ತೀಯಲ್ಲ ನೀನು? ಹೇಗೆ ಹೋಗ್ತೀವಿ ಸ್ಕೂಲಿಗೆ? ಬಸ್ಸಲ್ಲಿ ಹೋಗ್ತೀವಿ. ಹೌದಾ? ಎಲ್ಲಿ ಸ್ಕೂಲ್ ನಿಂದು? ಅಲ್ಲೇ ಅಂಗನವಾಡಿ. ಅಂಗನವಾಡಿಯಾ? ಅಂಗನವಾಡಿಗೆ ಬಸ್ ಬರ್ತದಾ? ಬಸ್ ಬಂದ್ರೆ ಹೌದು, ಈ ಬಸ್ ಆದ್ಮೇಲೆ ಬಸ್ಸಲ್ಲಿ ಹೋಗಿ ವಿಷಯದಲ್ಲಿ ಹೋಗಿ. ಓ, ಬಸ್ಸಲ್ಲಿ ಹೋಗಿ ಆಟೋದಲ್ಲೆಲ್ಲ ಹೋಗ್ಬೇಕಾ ನಿಮ್ಗೆ ಅಂಗನವಾಡಿಗೆ ಹೋಗ್ಬೇಕಿದ್ರೆ? ಮತ್ತೆ ಬೈಕಲ್ಲಿ ಹೋಗ್ತೀವಿ. ಒಂದು ದಿವಸ ಬಸ್, ಒಂದು ದಿವಸ ಬೈಕ್, ಒಂದು ದಿವಸ ರಿಕ್ಷಾವಾ? ಓ, ಹಾಗೆ. ಯಾರೆಲ್ಲ ಬಸ್ಸಲ್ಲಿ ಹೋಗೋದಾದ್ರೆ ಯಾರು ಕರ್ಕೊಂಡು ಹೋಗೋದು? ಅಮ್ಮ. ಬಸ್ಸಲ್ಲಿ ಹೋಗುವಾಗ ಅಮ್ಮ, ಸ್ಕೂಟರಲ್ಲಿ ಹೋಗುವಾಗ ಅಪ್ಪ, ರಿಕ್ಷಾದಲ್ಲಿ ದೊಡ್ಡವಾ? ದೊಡ್ಡ. ಸ್ಕೂಲಲ್ಲಿ ಏನೆಲ್ಲ ಹೇಳಿಕೊಟ್ಟಿದ್ದಾರೆ ನಿಮಗೆ? ABCD EFG HIJK LMNP QRS UU UV ಅಷ್ಟೇಯಾ? UV W XYZ 1 2 3 ಎಲ್ಲ ಹೇಳಿಕೊಡ್ಲಿಲ್ವಾ? ಇಲ್ಲ, ಖಾಲಿ ABCD ಮಾತ್ರ ಹೇಳಿಕೊಟ್ಟದ ನಿಮ್ಮ ಸ್ಕೂಲಲ್ಲಿ? ಹೇಳಿಕೊಟ್ಟಿದ್ದಾರಾ? ಅದೇನು 1 2 3 ಹೇಳಿಕೊಡ್ಲಿಲ್ಲ? ಅದು ಹಾಗೇನೆ, ಶಾಲೆಯಲ್ಲಿ 1 2 3 ಕೊಡಲ್ಲ. ಹೌದಾ? ಟೀಚರ್ ಹೇಗಿದ್ದಾರೆ ನಿಮ್ದು? ಚೆನ್ನಾಗಿದ್ದಾರಾ? ಅಂದರೆ ನಿನ್ನ ಥರವೇ ಕ್ಯೂಟ್ ಇದ್ದಾರಾ ನೋಡಲಿಕ್ಕೆ? ಹೌದಾ? ನೀನು ಚಂದವ, ಟೀಚರ್ ಚಂದವ? ಟೀಚರ್ಸ್ ಎಲ್ಲರೂ ಚಂದ. ಎಲ್ಲರೂ ಸಹ ಚಂದವ? ಅಮ್ಮ ಚಂದ ಇಲ್ಲ? ಅಮ್ಮ ಚಂದ, ಎಲ್ಲರೂ ಸಹ ಚಂದ. ಹೌದಾ? ಈಗ ಸ್ಟುಡಿಯೋಗೆ ಬಂದಿಯಲ್ಲ, ಹೇಗೆ ಬಂದು? ಅಮ್ಮ ಕರ್ಕೊಂಡು ಬಂದ್ರಾ? ಅಮ್ಮ ಏನು ಹೇಳಿ ಕರ್ಕೊಂಡು ಬಂದ್ರು ಅಮ್ಮ? ಕರ್ಕೊಂಡು ಬಂದ್ರು. ಎಂತ ಸಹ ಹೇಳಿಲ್ವಾ? ಇದರಲ್ಲಿ ಕರ್ಕೊಂಡು ಬಂದ್ರು, ಇದರಲ್ಲಿ ಕಾರಲ್ಲಿ ಕರ್ಕೊಂಡು ಬಂದ್ರು. ಎಂತ ಸಹ ಹೇಳಲಿಲ್ಲ ಕರ್ಕೊಂಡು ಬರುವಾಗ? ನೀನು ಮಾತಾಡಬೇಕು, ಡ್ಯಾನ್ಸ್ ಮಾಡಬೇಕು ಹಾಗೆಲ್ಲ ಏನು ಹೇಳಲೇ ಇಲ್ವಾ? ನಾ ಮಾಡ್ತಿಲ್ಲ. ಎಂತ ಮಾಡಿದಿ ನೀನು? ನೀನು ಖಾಲಿ ನಿನ್ನ ಡ್ರೆಸ್ ಜೊತೆ ಆಟ ಆಡ್ತಿದ್ದೀನಿ, ನನ್ನ ಜೊತೆ ಮಾತಾಡ್ತಾನೆ ಇಲ್ಲ ನೀನು. ಖಾಲಿ ನಿನ್ನ ಡ್ರೆಸ್ ಜೊತೆ ಆಟ ಆಡ್ತಿದ್ದಿ ನೋಡು, ಅಲ್ವಾ? ನೀನೀಗ ಮಾತಾಡಲಿಕ್ಕೆ ಬಂದದಲ್ಲ ನನ್ನ ಜೊತೆ ಮಾತಾಡಲಿಕ್ಕೆ ಬಂದದಲ್ವಾ? ಮತ್ತೆ ಏನಿಲ್ಲ. ಹೌದಾ? ಊಟ ಎಷ್ಟು ಮಾಡ್ತೀಯಾ?
ತುಂಬ. ತುಂಬ ಊಟ ಮಾಡ್ತೀಯಾ? ಹ್ಞೂ ಎಷ್ಟು ತುಂಬ ಅಂದರೆ? ಇಷ್ಟು. ಅಷ್ಟು ಊಟ ಮಾಡ್ತೀನಿ ನೀನೊಬ್ಬಳೆ? ಯಾರು ಮಾಡಿಸೋದು? ನಾನೇ ಊಟ ಮಾಡು. ಹೌದಪ್ಪ, ನೀನು ಊಟ ಮಾಡ್ತೀಯ ಇವಾಗ ಅಷ್ಟು? ಇಷ್ಟು ಚಿಕ್ಕ ಇದ್ದಿ? ಊಟ ಮಾಡ್ತೆ, ಬಂಜಿಗೆಲ್ಲ ಬಿಡಾದ್ರೆ ಊಟ ಮಾಡ್ತೆ. ಹಾಂ, ಹಸಿವಾದ್ರೆ ಮಾತ್ರ ಊಟ ಮಾಡೋದಾ? ಹ್ಞೂ. ಮತ್ತು ಬೇರೆ ಟೈಮಲ್ಲಿ ಏನು ಮಾಡ್ತೀಯಾ ಮನೆಯಲ್ಲಿ? ಮನೆಯಲ್ಲಿ ಆಟ ಆಡ್ತೆ. ಖಾಲಿ ಆಟ ಆಡ್ತಿರೋದು? ಹ್ಞೂ. ಟಿ ವಿ ನೋಡೋದಿಲ್ಲ, ಮೊಬೈಲ್ ನೋಡೋದಿಲ್ಲ, ಹೋಮ್ವರ್ಕ್ ಕೊಡೋದಿಲ್ಲ ಸ್ಕೂಲಲ್ಲಿ? ನಾನು ಮೊಬೈಲ್ ನೋಡಿಲ್ಲ. ಗೇಮ್? ಖಾಲಿ ಗೇಮ್ ಆಡ್ತಿರೋದು ಟಾಯ್ಸ್ ಜೊತೆ? ಮತ್ತೆ ದೇವರಿಗೆ ಕೈಯೆಲ್ಲ ಮುಗಿತೀಯಾ? ಹೇಗೆ ದೇವರಿಗೆ ಕೈ ಮುಗಿಯೋದು? ಹೀಗೆ ಮಾಡಿ. ಹಾಗೆ ಮಾಡೋದಾ? ಮತ್ತೆ ತಿರುಗೋದು. ತಿರುಗುದು ಯಾಕೆ? ತಿರುಗೋದು ಬೇಡವಾ? ತಿರುಗಬೇಕಾ ದೇವರಿಗೆ? ನಿಂಗೆ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾದದ್ದು ನೀನು ಹೇಳಿದ ಮೇಲೆ ತಿರುಗಬೇಕು ಅಂತ. ಮತ್ತೆ ನನಗೆ ಕೈ ಮುಗಿದು ಹೇಗೆ ಅಂತ ನೀ ಹೇಳಲಿಲ್ಲ. ನನಗೆ ಗೊತ್ತಿಲ್ಲ ಹೇಗೆ ಕೈ ಮುಗಿಯೋದಂತ. ನನಗೆ ಗೊತ್ತಿಲ್ಲ, ಹೇಳಿಕೊಡ್ಬೇಕಲ್ಲ ನೀನು ಹೇಗೆ ಕೈ ಮುಗಿಯೋದಂತ. ಹಾ, ನಿಮ್ಮ ಮನೆಯಲ್ಲಿ ದೇವರಿದ್ದಾರಾ? ಹೌದು, ಇದ್ದಾರೆ. ಎಲ್ಲಿ? ದೇವರ ಕೋಣೆಯಲ್ಲಿದ್ದಾರೆ. ದೇವರು ದೇವರ ಕೋಣೆಯಲ್ಲಿ. ಇಲ್ಲಿ ದೇವರ ಕೋಣೆ, ನಮ್ಮ ಮನೆಯಲ್ಲಿ ದೇವರ ಕೋಣೆ ಉಂಟು, ಅಲ್ಲಿದ್ದಾರೆ ದೇವರು. ನಿಮ್ಮ ಮನೆಯಲ್ಲಿ ಎಲ್ಲಿದ್ದಾರೆ? ಹೌದಾ? ಹಾ, ನನ್ನ ಮನೆಯಲ್ಲಿ ಎಲ್ಲ ದೇವರಿದ್ದಾರೆ. ಹೌದಾ? ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹೀರೋಯಿನ್ ಮತ್ತೆ ಬೇರೆ ಡ್ಯಾನ್ಸ್ ಎಲ್ಲ ಮಾಡ್ತೀನಿ ನೀನು? ಯಾವ ಡ್ಯಾನ್ಸ್? ಬೆಲ್ಲಿ ಡ್ಯಾನ್ಸಾ? ಬಿಳಿ ಡ್ಯಾನ್ಸಾ? ಮತ್ತೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬರೋದಿಲ್ವಾ? ನಾನು ಆಟ ಆಡ್ದೆ ಬಚ್ಚಿ. ನೀನು ಖಾಲಿ ಆಟ ಆಡೋದು ಮಾತ್ರವಾ? ಮತ್ತೆ ನೀನು ಶ್ಲೋಕ ಎಲ್ಲ ಹೇಳ್ತೀಯ ಅಂತ ಹೇಳಿದ್ರು ನಿನ್ನಮ್ಮ. ಕೈ ಮುಗಿಯುವ ಶ್ಲೋಕ ಹೇಳ್ತೀಯಂತೆ ಇಲ್ವಾ? ಹೌದು. ಈಗ ನಿಮ್ಮ ಮನೆಯಲ್ಲಿ ದೇವರೆಲ್ಲಿದ್ದಾರೆ? ದೇವರ ಅವನ ಕೋಣೆಯಲ್ಲಿ. ಅವರ ಕೋಣೆಯಲ್ಲಿ ಇದ್ದಾರಾ? ಅವರಿಗೊಂದು ಸಪ್ರೇಟ್ ಕೋಣೆ ಉಂಟಾ? ಹೌದಾ? ನಿಂಗೆ ಯಾವ ದೇವರು ತುಂಬಾ ಇಷ್ಟ? ಎಲ್ಲರೂ ದೇವ. ಎಲ್ಲರೂ ದೇವರು. ಎರಡು ದೇವರಾದ್ರೆ ಎರಡು ದೇವರು ಇಷ್ಟ. ಮೂರು ದೇವರಿದ್ರೆ ಮೂರು ದೇವರು. ಮತ್ತೆ ನಾಲ್ಕು ದೇವರಾದ್ರೆ ನಾಲ್ಕು ದೇವರು ಅಲ್ವಾ? ನಿಮ್ಮ ಮನೇಲಿ ಎಷ್ಟು ದೇವರಿದ್ದಾರೆ ಈಗ? ಎರಡಾ? ಹೌದಾ? ನೀನು ಅವ್ರಿಗೆ ಕೈ ಮುಗಿಯೋರಿಗೆ ಏನು ಪದ್ಯ ಹೇಳ್ತೀಯಾ? ಅಚ್ಯುತಂ ಕೇಶವ. ಹೇಳ್ತೀಯ ಈಗ? ಹೇಳು. ಅಚ್ಯುತಂ ಕೇಶವ ನಾರಾಯಣ ಕೃಷ್ಣದ ಮೋದರಂ ವಾಸುದೆ ಅಂಬದೆ ಶ್ರೀಧರಂ ಮಾದರಂ ಗೋಪಿಕಾ ವಲ್ಲಭಂ ಜಾನಕಿ ನಾಯಕಂ ಚಂದ್ರಂ ಭಜೆ ಹರೇ ರಾಮ್ 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 ಹರೇ 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 ಕೃಷ್ಣ 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 ಹರೇ ಹರೇ. ಆಯ್ತಾ? ಇಷ್ಟ ಹೇಳಿದ್ರೆ ದೇವ್ರು ಫುಲ್ ಖುಷಿಯಾಗಿ ನಿಂಗೆ ವರ ಕೊಡ್ತಾರಾ? ಏನಂತ ವರ ಕೊಡ್ತಾರೆ? ಎಲ್ಲ ಕೊಡ್ತಾರೆ. ಹೌದು, ದೇವ್ರ ಹತ್ರ ಏನ್ ವರ ಕೇಳ್ಬೇಕಂತಿದ್ಯಾ? ಎಲ್ಲ ಕೇಳ್ತಾ ಇದ್ದಾರೆ. ಅದೇ ಎಲ್ಲ ಕೇಳಿದ್ರೆ ಅವರೆಲ್ಲ ಕೊಟ್ಬಿಡ್ತಾರ ದೇವ್ರು? ಎಲ್ಲರ ಸಹ ಎಲ್ಲ ಕೊಡುದಿಲ್ಲ ದೇವರು. ಏನ್ ಕೇಳ್ತಿ ಅದನ್ನ ಮಾತ್ರ ಕೊಡುದು ಅವರು. ಹೌದು ಹೌದು. ಏನ್ ಕೇಳ್ತೀಯಾ? ಎಲ್ಲ ಕೇಳ್ತವರು ಹೇಳಿದಲ್ಲ. ಅಮ್ಮ ಹೇಳ್ತಾರಲ್ಲ ಅದು ಹೇಳ್ತಿ. ಅಮ್ಮ ಏನ್ ಹೇಳ್ತಾರೆ? ಎಲ್ಲ ಹೇಳ್ತಾರೆ. ಕಂಬಳ ಕಟ್ಟಲ್ಲಿ ಹೇಳ್ತಾರಲ್ಲ ಅದು ಹೇಳ್ತಿ. ಅದು ಹೇಳ್ತೀನಿ ನಾನು ಕೂಡ. ಮತ್ತೆ ನೀನಾಗಿ ಏನ್ ಕೇಳುದಿಲ್ಲ? ನಿಂಗೆ ದೇವ್ರ ಹತ್ರ ಮಾತಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಆಗಿದ್ರೆ? ನಮ್ಮ ತಲೆಗೆ ಇಷ್ಟ ಆಗ್ತದೆ. ಮತ್ತೆ ನೀನು ಅಮ್ಮ ಕೇಳಿದನ್ನು ಮಾತ್ರ ಕೇಳ್ತೀನಿ ಅಂತ ಹೇಳಿದ್ದೆ ದೇವ್ರ ಹತ್ರ? ಅಮ್ಮ ಹೇಳಿದ್ದು ನಾನು ಅತ್ತೆ. ಅಮ್ಮ ಹೇಳಿದ್ದು ಮಾತ್ರ ಮಾಡೋದಾ? ಹೇಳಿದ ಕೇಳುದಿಲ್ಲ ನೀನು? ಯಾಕೆ? ಅಪ್ಪ ಜೋರಾ? ಅಪ್ಪ ತುಂಬಾ ಜೋರಾ? ಅಪ್ಪ ತುಂಬಾ ಜೋರಲ್ಲ, ಅದೇ ಹಾಗೆ. ಅಜ್ಜಿ ಜೋರಾ? ಅಲ್ಲ. ಮತ್ತೆ ನೀನ್ ಜೋರಾ? ಅಲ್ಲ. ಮತ್ತೆ ಯಾರು ಕೂಡ ಬಾಬಾ. ಯಾರು ಕೂಡ ಪಾಪವೇ. ಹೌದು. ದೇವ್ರು ಹೇಗಿರ್ತಾರೆ ನೋಡ್ಲಿಕ್ಕೆ? ಚಂದ ಇರ್ತಾರೆ. ನಿನ್ನ ತರವಾ? ಹಾಗೆ ಇರ್ತಾರ?
ನಿಮ್ಮ ಮನೇಲಿ ಎಷ್ಟು ದೇವರ ಫೋಟೋ ಉಂಟು? ಹ್ಮ್ ಎಂಥದ್ದು ವಿಕ್ಟ್ರಿಯಾ? ಹ್ಮ್ 2 ಹ್ಮ್ ಮತ್ತೆ ಈಗ 3 ತೋರಿಸಿದಿ. ಹ್ಮ್ 3 ತೋರಿಸಿದಿ. ಎಲ್ಲ ಎರಡು. ನೀನು ಕಾರ್ಟೂನ್ ಎಲ್ಲ ನೋಡೋದಿಲ್ವಾ? ಹ್ಮ್ ಕಾರ್ಟೂನು ಟಿವಿಯಲ್ಲಿ ನೋಡ್ತೆ. ಯಾವುದು ಕಾರ್ಟೂನಿಗೆ ತುಂಬ ಇಷ್ಟ? ಹಾಂ, ಗೇಮ್ ಎಲ್ಲ ಇಷ್ಟ. ಗೇಮ್ ಮಾತ್ರ ಇಷ್ಟ ನಿಂಗೆ? ಗೇಮ್ ಮಾತ್ರ ಇಷ್ಟ. ಬೇರೆ ಏನು ಇಷ್ಟ ಇಲ್ಲ? ಹೌದು, ಅಂಗನವಾಡಿಗೆ ಹೋಗ್ತೀಯಲ್ಲ, ಅಲ್ಲಿ ಏನೆಲ್ಲ ತಿಂಡಿ ಕೊಡ್ತಾರಾ? ಏನೆಲ್ಲ ತಿಂಡಿ ಕೊಡ್ತಾರೆ? ನಾನು ಬಿಸ್ಕೆಟ್ ಎಲ್ಲ ಹೊತ್ಕೊಂಡು ಹೋಗ್ತೇನೆ. ನೀನು ತಗೊಂಡು ಹೋಗುದಾ? ಸ್ಕೂಲಲ್ಲಿ ಏನು ಕೊಡೋದಿಲ್ವಾ? ಕೊಳ್ಳಲ್ಲ, ಇದು ಪೆನ್ ಇಟ್ಕೊಳ್ತೆ, ಮತ್ತೆ ಬುಕ್ಸ್ ಇಟ್ಕೊಳ್ತೆ, ಮತ್ತೆ ಲಂಚ್ ಬಾಕ್ಸ್ ಇಟ್ಕೊಳ್ತೆ, ಎಲ್ಲ ಇಟ್ಕೊಳ್ತೆ. ಹೌದಾ? ಹ್ಮ್ ಸ್ಕೂಲಿಗೆ ಹೋಗೋಕೆ ಚಂದ ಮಾಡ್ಕೊಂಡು ಹೋಗ್ತೀಯಾ? ಹೀಗೆ ಮೇಕಪ್ ಮಾಡ್ಕೊಂಡು ಹೋಗ್ತೀಯಾ? ಎಷ್ಟು ಜನ ಇದ್ದಾರೆ ಸ್ಕೂಲಲ್ಲಿ? ತುಂಬ ಜನ ಇದ್ದಾರಾ? ಅದ್ರಲ್ಲಿ ನಿನ್ನ ಫ್ರೆಂಡ್ ಯಾರು? ಎಲ್ಲರೂ ಫ್ರೆಂಡ್. ಎಲ್ಲರೂ ನಿನ್ನ ಫ್ರೆಂಡಾ? ಯಾರು ನಿನಗೆ ದುಶ್ಮನ್ಗಳಿಲ್ವಾ? ಮತ್ತೆ ಟೀಚರ್ ಕೂಡ ಪಾಪವಾ? ಟೀಚರ್ ಏನು ತಿಂಡಿ ಕೊಡೋದಿಲ್ಲಲ್ಲ ನಿನಗೆ? ನಾನೇ ತಟ್ಕೊಂಡು ತಿಂತೆ. ನೀನೇ ತಟ್ಕೊಂಡು ತಿಂತೆ. ತಗೊಂಡೋಗಿ ತಿಂತಿ? ಎಂತೆಲ್ಲ ಹಾಕಿ ಕೊಡ್ತಾರೆ ನಿನಗೆ ಮನೆಯಲ್ಲಿ? ಮನೇಲಿ ಇದ್ದದ್ದಂತ ಹ್ಞೂ ಚಂದ ಹಾಕೊಂಡು ಏನು ಲಾಸ್ಟ್ ಬಾಕ್ಸಲ್ಲಿ ಏನಾದರೂ ಇದ್ರೆ ಹೋಗ್ದೆ. ಎಲ್ಲ ಖಾಲಿ ಮಾಡಿ ತರ್ತೀಯಾ ಹೇಗೆ? ಖಾಲಿ ಮಾಡಿ ತರೋದಿಲ್ಲ, ಹಾಕಿ ತರ್ತೆ. ಮತ್ತೆ ತಗೊಂಡು ಹೋಗೋದು ಯಾಕೆ ಸುಮ್ಮನೆ? ತಿಂತೆ. ಅಲ್ಲ, ಫುಲ್ ಖಾಲಿ ಮಾಡಿ ತಂದ್ರೆ ಮಾತ್ರ ಅಲ್ಲ ತಗೊಂಡೋದ್ರೆ ಯೂಸ್. ಪುನಃ ಮನೆಗೆ ತರೋದಾದ್ರೆ ಯಾಕೆ? ಪುನಃ ಮನೆ ಆದರೆ ಇಟ್ಕೊಂಡು ಹೋಗೋದು ಮತ್ತೆ ಮನೆ ಹೋಗಿ ಪುನಃ ತಿಂತೀಯಾ? ಯಾರು ಎಲ್ಲ ತುಂಬಿಸಿ ಕೊಡೋದು? ಅಮ್ಮವ? ನಿಂಗೆ ಯಾವ ಬಿಸ್ಕೆಟ್ ತುಂಬ ಇಷ್ಟ? ಎಲ್ಲ. ನೀನೀಗ ಎಲ್ಲ ಇಷ್ಟದವಳೆ, ಯಾವ ಸಹ ನಿಂಗೆ ಇಷ್ಟ ಇಲ್ಲದ ಯಾವುದೂ ಇಲ್ಲ. ದೋಸೆ ಸಹ ಇಷ್ಟ, ಚಪಾತಿ ಸಹ ಇಷ್ಟವೇ. ಕ್ರೀಮ್ ಬಿಸ್ಕೆಟ್ ಇಷ್ಟ ಅಲ್ವಾ? ಕ್ರೀಮ್ ಬಿಸ್ಕೆಟ್ ಕೂಡ ಇಷ್ಟ. ಪ್ಲೇನ್ ಬಿಸ್ಕೆಟ್ ಅಷ್ಟೇ ಇಷ್ಟವಾ? ಎಲ್ಲ ಇಷ್ಟ. ಹೌದಾ? ಪದ್ಯ ಎಲ್ಲ ಹೇಳ್ತೀಯಾ? ಏನೆಲ್ಲ ಪದ್ಯ ಹೇಳ್ತೀಯಾ? ಗೊಂಬೆ ಹೇಳ್ತೈತೆ. ಹೇಳಿ ನೋಡ. ಗೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ, ನೀನೇ ರಾಜ್ಕುಮಾರ. ಗೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ, ನೀನೇ ರಾಜ್ಕುಮಾರ. ಯಾವ ಗೊಂಬೆ ಹೇಳೋದು ರಾಜಕುಮಾರ ಅಂತ? ಅದೇ ಟಿವಿಯಲ್ಲಿ ಬರ್ತದಲ್ಲ. ಯಾವುದು? ನಾನು ನೋಡಲಿಲ್ಲ ಟಿವಿಯಲ್ಲಿ. ನಿಮ್ಮ ಮನೆಯಲ್ಲಿ ಟಿವಿ ಇದೆಯಾ? ಇಲ್ಲ. ಉಂಟಲ್ಲಿ. ನಾನು ಟಿವಿ ನೋಡೋದೇ ಇಲ್ಲ, ನಮ್ಮ ಮನೆಯಲ್ಲಿ ಟಿವಿ ಕೂಡ ಇಲ್ಲ. ನನ್ನ ಮನೆಯಲ್ಲಿ ಉಂಟು. ನೀನೀಗ ನಿನ್ನ ಮನೆಯಲ್ಲಿ ಟಿವಿ ಇಲ್ಲ ಅಂತ ಹೇಳಿದಾರ ನೀನು? ಇಲ್ಲ, ನನ್ನ ಮನೆಯಲ್ಲಿ ಟಿವಿ ಉಂಟು. ಹೌದಾ? ಟಿವಿ ಉಂಟು. ಮತ್ತೆ ಬೇರೆ ಏನೆಲ್ಲ ಉಂಟು ನಿಮ್ಮ ಮನೆಯಲ್ಲಿ? ಎಲ್ಲ ನಾನು ಹೇಳಿದ್ದು ಹಾಕ್ತಾನೆ ಅಣ್ಣ. ಓ, ನಾನು ಹೇಳಿದ್ದು ಹಾಕ್ತಾನೆ ಅಣ್ಣ. ಅಣ್ಣ ನೀನು ಹೇಳಿದನ್ನ ಹಾಕ್ತಾನ? ಈಗ ಬೊಂಬೆ ಹೇಳ್ತೈತೆ ಅಂತ ಹೇಳಿದ್ಯಲ್ವಾ, ಇದು ಪದ್ಯದಲ್ಲಿ ಯಾರಿದ್ದಾರೆ? ಅದು ಗೊಂಬೆ. ಹೌದಾ? ಬೊಂಬೆ ಎಂತ ಮಾಡ್ತದೆ ಅಂತ ಹೇಳಿ? ಅದರಲ್ಲಿ ಅವಳು ತಂಗಿದ್ದಾಳಲ್ಲ, ಅದರೊಟ್ಟಿಗೆ ಆಟ ಆಡ್ತಾ ಇರ್ತದಾ? ಹೌದಾ? ಅದು ಒಂದೇ ಸಾಂಗ್ ನೋಡಿದ ನೀನು ಟಿವಿಯಲ್ಲಿ? ಬೇರೆ ಯಾವ ಸಾಂಗ್ ನೋಡ್ಲೇ ಇಲ್ಲ? ಹೌದು. ನಿಂಗೆ ಯಾರಾದ್ರೂ ಹೀರೋಯಿನ್ ಇಷ್ಟ ಇದ್ದಾರಾ? ಯಾವ ಹೀರೋಯಿನ್? ಸೂಪರ್ ಮ್ಯಾನ್. ಸೂಪರ್ ಮ್ಯಾನ್ ಅದು ಹೀರೋಯಿನಾ? ಅದೇ ಹೀಗೆ ಕನ್ನಡದಲ್ಲಿ ಹೀರೋಯಿನ್ ಹೇಳೋದಕ್ಕೆ ಸೂಪರ್ ಮ್ಯಾನ್ ಹೇಳ್ತಾರೆ. ಸೂಪರ್ ಮ್ಯಾನ್ ಹೇಗಿರ್ತಾರೆ? ಇವೆಲ್ಲ ಹಾಕಿ ಕೊಡ್ತಾನೆ, ಹಂಗೆ ಹಾಕೊಡ್ತಾನೆ, ರೆಡಿ ಆಗ್ತಾನೆ, ಇಲ್ಲ ಆಗ್ತಾನೆ, ಹಾಕೊಂಡು ಹೀಗೆ ಮಾಡಿ ಹೋಗ್ತಾನೆ ಬೇಗ ಬೇಗ. ಎಲ್ಲಿ ಹೋಗ್ತಾನೆ ಬೇಗ ಬೇಗ? ಯಾರಿಗೆ ಹೆಲ್ಪ್ ಮಾಡೋದು? ಈಗ ನೀನು ಕರೆದ್ರೆ ಅವ್ನು ಬರ್ತಾನೆ. ಈಗ ಒಮ್ಮೆ ಕರಿ ನೋಡು, ಅವನು ಬರ್ತಾನ ನೋಡುವ. ಅವನೀಗ ಬರುವುದಿಲ್ಲ, ಬ್ಯುಸಿ ಇದ್ದಾನೇನಲ್ಲ. ನೀನು ಹೇಳಿ ಬರಬೇಕಿತ್ತು, ನಾನು ಮತ್ತೆ ಇವತ್ತು ನಿಮ್ಮನ್ನು ಕರಿತೇನೆ ಬನ್ನಿ ಅಂತ. ನಿಂದು ಫೇವ್ರೇಟ್ ಅಲ್ಲ ಸೂಪರ್ ಮ್ಯಾನ್? ಮೊಬೈಲ್ ನೋಡಿದ ಮೊಬೈಲಲ್ಲಿ ಬರ್ತಾನೆ. ಮೊಬೈಲಲ್ಲಿ ಬರೋದು, ಅವರು ಟಿ ವಿಯಲ್ಲಿ ಬರೋದಿಲ್ವಾ? ಮೊಬೈಲಲ್ಲಿ ಚಿಕ್ಕದಲ್ಲ ಮೊಬೈಲ್ ಸ್ಕ್ರೀನ್, ಟಿ ವಿಯಲ್ಲಿ ಆದರೆ ದೊಡ್ಡದು. ಟಿವಿಯಲ್ಲಿ ಬರೋದಿಲ್ಲ, ಟಿವಿಯಲ್ಲಿ ಬರೋದಿಲ್ಲ.
ಎಂತ ಮಾಡ್ತಿದ್ದಿ ಈಗ ನೀನು? ನನಗೆ ಸಾಕಾಯ್ತು ಸಾಕಾಯ್ತಾ ಮಾತಾಡಿ? ಹ್ಮ್ ಅಷ್ಟು ಎಂತ ಮಾತನಾಡಿದಿ? ಸರಿ, ಹಾಗಿದ್ರೆ ಪ್ರೋಗ್ರಾಮ್ ಮುಗಿಸೋಣ. ಹ್ಮ್ ಖುಷಿ ಆಯ್ತಾ ಪ್ರೋಗ್ರಾಮ್ಗೆ ಬಂದು? ಹ್ಮ್ ಎಷ್ಟು ಖುಷಿ ಆಯ್ತು? ತುಂಬಾ. ಹೌದಾ? ಹ್ಮ್ ಹೇಳ್ತೀಯ ಮನೆಗೆ ಹೋಗಿ ದೊಡ್ಡನ ಹತ್ರ ನಾನು ಟಿವಿಗೆ ಹೋಗಿದ್ದೆ, ಟಿವಿಯಲ್ಲಿ ಬರ್ತೇನೆ ನೋಡಿ ಅಂತ? ಹ್ಮ್ ಸರಿನಾ? ಹ್ಮ್. ತುಂಬಾ ಥ್ಯಾಂಕ್ಸ್ ಆಯ್ತಾ ಬಂದಿದ್ದಕ್ಕೆ. ನಾ ಓಕೆ, ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿ.